ಕೆವಿಜಿ ದಂತ ಮಹಾವಿದ್ಯಾಲಯದಲ್ಲಿ ಅತ್ಯಾಧುನಿಕ ಸೌಲಭ್ಯವನ್ನು ಒಳಗೊಂಡ ಇಂಪ್ಲಾಂಟ್ ಡಿಪಾರ್ಟ್ಮೆಂಟ್ ಪ್ರಾರಂಭವಾಗಿದ್ದು ಮುಂದೆ ಜನರಿಗೆ ಅತಿ ಕಡಿಮೆ ಖರ್ಚಿನಲ್ಲಿ ಅತ್ಯಾಧುನಿಕ ದಂತ ಚಿಕಿತ್ಸೆ ನೀಡಲು ಸಾಧ್ಯವಾಗಲಿದೆ ಎಂದು ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಕಮಿಟಿ ಇದರ ನಿರ್ದೇಶಕರಾದ ಹಾಗೂ ಕೆವಿಜಿ ದಂತ ಮಹಾವಿದ್ಯಾಲಯದ ಕಾರ್ಯನಿರ್ವಾಹಕ ನಿರ್ದೇಶಕ ಮೌರ್ಯ ಆರ್ ಕುರುಂಚಿ ಹೇಳಿದ್ದಾರೆ. ಕೆವಿಜಿ ದಂತ ಮಹಾವಿದ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶದಲ್ಲಿ ಅತ್ಯುತ್ತಮವಾದ ವೃತ್ತಿಪರ ದಂತ ಕಾಲೇಜು ಇರಬೇಕು ಮತ್ತು ಈ ವಿದ್ಯಾಲಯವು ಭಾರತದ ಇತರ ಎಲ್ಲ ವಿದ್ಯಾಲಯಗಳಿಗೆ ಮಾದರಿಯಾಗಬೇಕು ಎಂಬುದು ಡಾ. ಕುರುಂಚಿ ವೆಂಕಟರಮಣಗೌಡರ ಕನಸಾಗಿತ್ತು. ಕೆವಿಜಿ ದಂತ ಮಹಾವಿದ್ಯಾಲಯವು ಭಾರತದಲ್ಲಿ ಅತ್ಯುತ್ತಮವಾದ ದಂತ ಮಹಾವಿದ್ಯಾಲಯಗಳಲ್ಲಿ ಒಂದು ಎಂದು ಪರಿಗಣಿತವಾಗಿದೆ ಎಂದು ಹೇಳಿದರು. ಕಾಲೇಜಿನಲ್ಲಿ ಲೇಸರ್ ಚಿಕಿತ್ಸೆ, ಎಲೆಕ್ಟಿವ್ ಸರ್ಜಿಕಲ್ ಚಿಕಿತ್ಸೆ, ಮೈಕ್ರೋ ಸರ್ಜರಿ ಮೊದಲಾದವುಗಳು ಈಗಾಗಲೇ ಲಭ್ಯವಿರುತ್ತದೆ. ಪ್ರಸ್ತುತ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವನ್ನು ಒಳಗೊಂಡ ಇಂಪ್ಲಾಂಟ್ ಡಿಪಾರ್ಟ್ಮೆಂಟ್ ಪ್ರಾರಂಭಿಸಲಾಗಿದೆ ಎಂದು ಹೇಳಿದರು. ವಿವಿಧ ಕಾರಣಗಳಿಂದ ಹಲ್ಲುಗಳನ್ನು ಕಳೆದುಕೊಳ್ಳಬೇಕಾಗಿ ಬಂದಲ್ಲಿ ವಿವಿಧ ಆಯಾಮಗಳಿಂದ ಕೃತಕ ದಂತ ಚಿಕಿತ್ಸೆಯನ್ನು ನೀಡಬಹುದು. ಇವುಗಳಲ್ಲಿ ತೆಗೆದಿರಿಸಬಹುದಾದ ಹಲ್ಲಿನ ಸೆಟ್ಟು, ಪಕ್ಕದ ಹಲ್ಲುಗಳ ಆಧಾರದಲ್ಲಿ ನಿಲ್ಲಿಸುವಂತಹ ಫಿಕ್ಸೆಡ್ ಹಲ್ಲಿನ ಸೆಟ್ಗಳು ಮತ್ತು ಇಂಪ್ಲಾಂಟ್ ಎಂಬ ಅತ್ಯಾಧುನಿಕ ಚಿಕಿತ್ಸಾ ವಿಧಾನ ಪ್ರಮುಖವಾಗಿರುತ್ತದೆ ಎಂದು ಹೇಳಿದರು. Dr. Kuruchi Venkatramana that Surya is a hub for the best education in the world and no less compared to any other institution anywhere else on this planet. And he wanted to take the institution from not just from basic education but also advanced education. So this is like a transitioning point where we are moving away or moving from not just having our legacy institutes and legacy departments, but also a step towards getting advanced learnings and teachings to the students by having a dedicated department in these advanced treatment fields. So one of that is implantology. We have dedicated this department, and what I would like to mention here is this initiative is open to everyone. It is interns, ಅಥವಾ postgraduate students ಇರಲಿ ಅಥವಾ even from external students ಹೊರಗಡೆ ಬರೋವರಿಗೂ ಬರಬಹುದು if they interested. And we were very clear from the beginning that regardless of the investment ನಾವು ಇಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು, now what we are going to charge the patient and the student will be minimal because that's the biggest advantage of Surya. Quality to the best but charge very minimal because it's more. We also have that perspective on society ಗೆ ಒಳ್ಳೇದು ಮಾಡಬೇಕಂತ ದೃಷ್ಟಿಟ್ಕೊಂಡೆ ನಾವು ಮಾಡ್ತಿರೋದು. ಅದು ನಮ್ಮ ಸುದ್ದಿಗೋಷ್ಠಿಯಲ್ಲಿ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಕಮಿಟಿ ಬೀದರ ನಿರ್ದೇಶಕಿ ಡಾ. ಅಭಿಜ್ಞಾ, ಕಾಲೇಜಿನ ಪ್ರಾಂಶುಪಾಲೆ ಡಾ. ಮೋಕ್ಷಾ ನಾಯಕ್, ವಿಭಾಗದ ಮುಖ್ಯಸ್ಥರಾದ ಡಾ. ಎಂಎಂ ದಯಾಕರ್, ಕಾಲೇಜಿನ ಆಡಳಿತಾಧಿಕಾರಿ ಮಾಧವ ಬಿಟಿ, ಡಾ. ಮನೋಜ್ ಅಡ್ಡಂತೆಡ್ಕ, ಡಾ. ರೇವಂತ್, ಕಮಲಾಕ್ಷ ನಂಗಾರು ಉಪಸ್ಥಿತರಿದ್ದರು. ಇದೇ ವೇಳೆ ಕೆವಿಜಿ ದಂತ ಮಹಾವಿದ್ಯಾಲಯದ ಅತ್ಯಾಧುನಿಕ ಸೌಲಭ್ಯವನ್ನು ಒಳಗೊಂಡ ಇಂಪ್ಲಾಂಟ್ ಡಿಪಾರ್ಟ್ಮೆಂಟ್ ಪ್ರಾರಂಭವಾಗಿದ್ದು ಇದರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಇಂಪ್ಲಾಂಟ್ ಡಿಪಾರ್ಟ್ಮೆಂಟ್ ಅನ್ನ ಅಧ್ಯಕ್ಷರಾದ ಡಾ. ರೇಣುಕಾ ಪ್ರಸಾದ್ ಅವರು ಲೋಕಾರ್ಪಣೆಗೊಳಿಸಿದರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.